ಹಾಯ್ TV17 ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಮಾಮಿ ಕಾಫಿ ಪರಿಹಾರ ಕಾಫಿ ಪರೊಂದುಲ್ಲೆ TV17 ಕಾಫಿ ಕುಡಿತಾ ಇದ್ದೇನೆ. ವೆಲ್ಕಮ್ ಟು ಮೈ ಲೈವ್ 17. ನಿಂದಾಯ್ತಾ ಕಾಫಿ? ಟಿವಿ ಆಯ್ತಾ? ಆಯ್ತು ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂತ ತಿಂಡಿ ತಿಂಡಿ 17? ಅತ್ತೆ ಎಂಕ್ ಗಿಫ್ಟ್ ಕೊಡ್ಲೆ, ಗಿಫ್ಟ್ ಕೊಡ್ನಾಗ ಬರ್ತಿ ಬನ್ಪ ಮಾರಾಯ. TV17 ಮೊನ್ನೆ ಗಿಫ್ಟ್ ಎಲ್ಲರೂ ಕೊಡ್ತಾ ಇದ್ರಲ್ಲ, ಬೇಡ ಅಂತ ಯಾಕೆ ಹೇಳಿದ್ದು? ಇವತ್ತು ಎಲ್ಲಿಂದ ಗಿಫ್ಟ್ ಕೊಡುದು? ದೋಸೆ ಅಂತ ಹೇಳ್ತಾ ಇದ್ದಾರೆ TV17. ಹೌದಾ? ನಮಗೆ ಉಪ್ಮಾ, ಉಪ್ಪಿಟ್ಟು. TV17 ನೋಡಿ, ನಾನು ಟಿಫಿನ್ ಮಾಡ್ತಾ ಇದ್ದೇನೆ, ತಿಂತ ಮಾತಾಡ್ತಾ ಇದ್ದೇನೆ ನಾನು. ಇವತ್ತು ನಿದ್ದೆ ಬಿಡಲಿಲ್ಲ, ಲೇಟ್ ಆಯ್ತು ಹೇಳುವಾಗ. ನೀನು ಉಪ್ಪಿಟ್ಟು ನಿನ್ಗೆ ಇಷ್ಟ ಇಲ್ಲ, ನನಗೆ ಕೂಡ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ದಿನಕ್ಕೊಂದು ತಿಂಡಿ ಮಾಡಬೇಕಲ್ಲ, ಅದಕ್ಕೆ ಮಾಡಿ ಸ್ವಲ್ಪ ತಿನ್ನೋದು, ತಿಂಡಿ ಕಾರ್ಯಕ್ರಮ ಮುಗಿಸೋದು ಅಷ್ಟೇ. ಮಾತಾಡಿ ಪರವಾಗಿಲ್ಲ, ಎಲ್ಲ ಮಾತಾಡ್ತಿದ್ದೀನಿ ನಾನು, ತಿಂತ ಮಾತಾಡೋದು ನಿನ್ನ ಹತ್ರ. ನನಗೆ ಕೂಡ ಉಪ್ಪಿಟ್ಟು ಇಷ್ಟ ಇಲ್ಲ, ಸ್ವಲ್ಪ ಮಾಡೋದು ಅಷ್ಟೇ. ಮತ್ತು ದಿನಾಲು ದೋಸೆ ತಿನ್ನಲಿಕ್ಕೆ ಕೂಡ ಬೋರು. ವೆಜ್ ಅಲ್ಲ, ಈಗ ವೆಜ್ಜಿಗೆ ಎಂತ ದೋಸೆ ತಿನ್ನೋದು? ನಾವು ದೋಸೆಗೆ ನಾನ್ ವೆಜ್ ಹಾಕಿ ತಿಂತೇವೆ. ಅತ್ತೆ ಹೌದು ಅಂತ ಹೇಳ್ತಿದ್ದಾರೆ. ಮತ್ತೆ ಕಾಲೇಜ್ ಇಲ್ವ ಇವತ್ತು ರಜೆ ಅಲ್ಲ ಕಾಲೇಜ್ಗೆ? ಹೌದಾ, ಚೆನ್ನಾಗಿರುತ್ತಾ? ನಾನು ಹೌದೌದು. ಮತ್ತೆ ದೋಸೆಗೆ ನಾವು ಗ್ರೇವಿ, ಚಿಕನ್ ಗ್ರೇವಿ ಎಲ್ಲ ಹಾಕಿ ತಿಂತೇವೆ, ಮತ್ತೆ ಚೆಂದಾಗಿರ್ತದೆ. ನಮಗೆ ಅಭ್ಯಾಸ ಇಲ್ಲಿ. ಚಿಕನ್ ಗ್ರೇವಿ ಮತ್ತು ಫಿಶ್ ಕರಿ ಅದೆಲ್ಲ ಹಾಕಿ ತಿಂತೇವೆ ನಾವು ದೋಸೆ. ನಮಗೆ ಚಟ್ನಿ ಸ್ವಲ್ಪ ದೂರ, ಹಾಗೆ ದೋಸೆಗೆ ಚಟ್ನಿ ಕಡಿಮೆ ಮಾಡೋದು ನಾವು. ನನಗೆ ಅಭ್ಯಾಸ ಇಲ್ಲ. ನೀನು ನಾನ್ ವೆಜ್ ತಿಂತೀಯಾ TV17? ನಾನ್ ವೆಜ್ ತಿಂತೀರ ನೀವು? ಅಲ್ಲ ವೆಜ್ಜಾ? ನಾವು ದೋಸೆಗೆ ಚಟ್ನಿ ಬೇಕು. ಹೌದೌದು, ನಿಮಗೆ ಚಟ್ನಿ ಬೇಕು, ನಮಗೆ ಚಟ್ನಿ ಬೇಡ. ಆಲ್ ರೌಂಡರ್ ಅತ್ತೆ. ಹೌದೌದು, ನಾವು ಆಲ್ ರೌಂಡರ್. ನೀವು ಆಲ್ ರೌಂಡರ್, ಎಲ್ಲ ತಿಂತೀರಲ್ಲ, ವೆಜ್ಜು ನಾನ್ ವೆಜ್ಜು ಅದಾದರೂ ಪರವಾಗಿಲ್ಲವ. ಬಟ್ ದೋಸೆಗೆ ತಿನ್ನಲ್ಲ, ನಾವು ತಿಂತೇವೆ. ನೀವು ನಮ್ದು ಇಲ್ಲಿ ಫಂಕ್ಷನ್ ಎಲ್ಲ ಇರ್ತದಲ್ಲ, ಮದುವೆ ಫಂಕ್ಷನ್ ಎಲ್ಲ, ಅಲ್ಲಿ ದೋಸೆ ಮತ್ತು ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತು ಚಿಕನ್ ಗ್ರೇವಿ ಅದೆಲ್ಲ ಇರ್ತದೆ. ಮದುವೆ ಇದಕ್ಕೆ ಮದುವೆ ಇದು ಫಂಕ್ಷನ್ ಇರ್ತದೆ, ಅಲ್ಲಿ ಕೂಡ ನಾನ್ ವೆಜ್ ಇರ್ತದೆ. ನಮಗೆ ವೆಜ್ ತುಂಬ ಕಡಿಮೆ. ವೆಜ್ ತಿನ್ನುವವರಿಗೆ ವೆಜ್ ಇರ್ತದೆ. ಅಯ್ಯೋ, ನಾನು ಕರೀರಿ, ಬರ್ತೇನೆ. ಹೌದಾ, ಬರ್ತೀರಾ?
ನಮ್ಮದು 21ಕ್ಕೆ ನಮ್ಮದು ಸಂಬಂಧಿಕರ ಮದುವೆ ಉಂಟು ಮಂಗಳೂರಿನಲ್ಲಿ. ನೀನು ಬಾ. ಮತ್ತು ಮೆಹಂದಿ ಉಂಟಲ್ಲ, ಮೆಹಂದಿಗೆ ಕೂಡ ನಾನ್ ವೆಜ್. ನಾಳೆ ಮೆಹಂದಿ. ಹೌದಾ? ನೀನು ಹೇಳಿದ ಮೇಲೆ ಆಯ್ತು ಬಿಡು. ನಿನಗೆ ಗೊತ್ತಾಯ್ತಾ ನಾನು ಯಾರಂತ ಅದರಲ್ಲಿ? ನೀನು ನೋಡಿದ್ಯಲ್ಲ ಡ್ಯಾನ್ಸ್ ಮಾಡೋದು, ನಾನು ಯಾರಂತ ಗೊತ್ತಾಯ್ತಾ? ಬರ್ತೀನಿ ಅತ್ತೆ, ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಗೊತ್ತಾಯ್ತು. ಸರಿ ಸರಿ. ದಪ್ಪ ಇದ್ದೀರಾ ನೀವು? ಹೌದು. ಅಯ್ಯೋ, ಗೊತ್ತಾಯ್ತಲ್ಲ, ನನಗೆ ಗೊತ್ತಾಗ್ತದೆ ಯಾರಂತ. ನನ್ನ ಸ್ವಲ್ಪ ತೋರಲ್ಲ, ಅವರಿಬ್ಬರು ಸಪುರ ಇದ್ದಾರೆ. ಸೌಂಡ್ ಏನು ಅದು? ರೋಡಿದ್ದು ಸೌಂಡ್ ಎಲ್ಲ ಬರ್ತದೆ. ರೋಡಿದ್ದು, ನಾಯಿ ಬಗಳಿದ್ದು ಎಲ್ಲ ಬರ್ತದೆ ಸೌಂಡ್. ನಾನು ಸೂಪರ್ ಅತ್ತೆ. ಥ್ಯಾಂಕ್ ಯು 17, ಥ್ಯಾಂಕ್ ಯು ಸೋ ಮಚ್. GK ಭಟ್ ತುಳುಲಾಕ್ ಸರ್ಪನ್ ಸಂಗೀತ ಪುಲ್ಲೆ ಕಾಂಡೆದ ಎಡ್ಡೆಪ್ಪುಲು ಚಾ ಪರಿಯರೆ ಇರೇಗ್ಲ ಪುಲ್ಲೆ ಕಾಂಡೆದ ಎಡ್ಡೆಪ್ಪುಲು ಬಟ್ರೆ ಚಾ ಪರೊಂದುಲ್ಲೆ ಬಟ್ರೆ ಈಡ್ ಪರಿಯರ ಚಾ ದಾದ ತಿನಿಯರು. GK ಭಟ್ TV ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಡ್ಯಾನ್ಸ್ ಕಲ್ತಿದ್ದ? ಹೌದು, ನಡುವಲ್ಲಿದ್ದಾರಲ್ಲ ನಂದು ತಮ್ಮನ ಹೆಂಡತಿ, ಅವರು ಕಲಿಸಿದ್ದು. ಬೆಂಬಲ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಥ್ಯಾಂಕ್ ಯು. GK ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. GK ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. TV 17 ದಾದ ತಿಂದರು ಯಾನೇನು ಉಪ್ಪಿಟ್ಟು ಸಜ್ಜಿಗೆ ಮಲ್ದಿ ಬಡವರ ಬಂದು ಉಪ್ಪಿಟ್ಟು. ಹೌದಾ ಅಂತ ಹೇಳ್ತಾ ಇದ್ದಾರೆ TV 17. ಅದು ನಾವು ಎಷ್ಟು ಸ್ಕೂಲಲ್ಲಿ ಮಾಡಿದ್ದು, ನಾನು 7th ಮಾಡೋದು ಡ್ಯಾನ್ಸ್. ಮತ್ತೆ ಡ್ಯಾನ್ಸ್ ಮಾಡಲೇ ಇಲ್ಲ ಎಲ್ಲಿ ಕೂಡ ಸ್ಟೇಜಲ್ಲಿ. ಫಸ್ಟ್ ಟೈಮ್ ಮಾಡೋದು ಅದು. ತುಂಬ ವರ್ಷದ ನಂತರ ಮಾಡೋದು ಡ್ಯಾನ್ಸಲ್ಲಿ. ಒಂದು ಬಲೆ ಇನಿ ವಾಟರ್ ದೋಸೆ ಒಂದು ಬಲೆ ಬಟ್ರೆ ಎಂಗ್ಲೇ ದಾದ ತಿಂದಾರಿಗೆ ಏನೊಂದು ನೀರು
ನಾನು ಸಜ್ಜಿ ಪಣಿಯತ್ತೆ ನೀವು ವಾಟರ್ ದೋಸೆ ಉಂಡು. ಅದೇ ನಾನು ನಿನ್ನ ಹೇಗೆ ಕಂಡು ಹಿಡಿ ನೋಡಿ. ಹೌದೌದು, ನೀನು ಕಂಡು ಹಿಡಿದೆಲ್ಲ ಟೀಚರ್ ಒಂದು ಅಯ್ಯೋ ಸಿಂಪಲ್ ಫುಲ್ ಡಿಸ್ಟರ್ಬ್ ಅತ್ತೆ. ಹೌದೌದು, ಒಂದು ನಿಮಿಷ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಅಂತ ನಮ್ಮ ಭಟ್ರು ಹೇಳ್ತಾ ಇದ್ದಾರೆ. ಲೈಕ್ ಕೊಟ್ಟೆ ಅಂತ ಹೇಳ್ತಿದ್ರೆ ಸಿಂಪಲ್ ಬಾಯ್. ಸಿಂಪಲ್ ಕಾಕ ಸಲಾಮ ಅಲೆಕ್ಯೂ ಅಂತ ಹೇಳ್ತಾ ಇದ್ದಾರೆ. GK ಭಟ್. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಚಕಲಿ ಚಕಲಿ ಡಬ್ಬದಲ್ಲಿದೆ. ಎಲ್ಲಿದ್ದಾರೆ ಎಲ್ಲರೂ? ಮೆಸೇಜಲ್ಲಿಲ್ಲ, ಎಲ್ಲಿ ಹೋಯ್ತು? ಓ, ಎಷ್ಟು ಮೆಸೇಜ್ ಬಂದಿದೆ ಅಲ್ಲ. ಸಲಾಂ ಭಟ್ರೆ ಅಂತೇಳಿ. ಅತ್ತೆ ಮ್ಯೂಟ್ ಮಾಡಿದ್ರೆ ಯಾಕೆ? ಮ್ಯೂಟ್ ಮಾಡ್ತಾರೆ ಅತ್ತೆ. ಮಾತಾಡಿ, ಮುಖದರ್ಶನವಾಯಿತು. ಹೌದಾ? ತುಸು ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವಲ್ಲಿ ಮೆಲ್ಲನೆ ಮಾಯವಾದೆ ಅಂತ ಹೇಳ್ತಾ ಇದ್ದಾರೆ TV17. ಹೌದಾ, ಮುಖದರ್ಶನ ಆಯ್ತಾ? ಓಕೆ. ಎಂತ ಸಿಂಪಲ್. ಜಗವೇ ನೀನು ಗೆಳತಿ. ಎಲ್ಲಿಂಟು TV ಮೆಸೇಜ್? ಎಲ್ಲಿಂಟ ಸಿಂಪಲ್? ಎಲ್ಲಿಂಟು? ಒಂದು ಮೆಸೇಜ್ ಕಾಣುವುದಿಲ್ಲ. 3 ಮಂದಿ ಇದ್ದೀರಾ, ಎಲ್ಲಿ ಹೋದ್ರಿ ಎಲ್ಲರೂ? ನಾನು ನೀವು ಸೌಂಡ್ ಬರ್ತದೆ ಅಂತ ಹೇಳಿದ್ರಲ್ಲ, ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಬೇರೆ ಕಡೆಗೆ ಬಂದದ್ದು. ತುಸು ಮೆಲ್ಲ ಬೀಸೋ ಗಾಳಿಯೇ ನಾನೇ ನಾನೇ. ಅತ್ತೆ ಸಾಂಗ್ ಆಡಿದರೆ ಪೇಮೆಂಟ್ ಎಷ್ಟು ತಗೋತೀರಾ? ಏನು ಪೇಮೆಂಟ್ ಇಲ್ಲ. ಎಂತ ಸಾಂಗ್? ಇಷ್ಟೇ ಬರುದು ಸಾಂಗ್, 2 ಲೈನ್ ಸಾಂಗಿಗೆ ಎಂತ ಪೇಮೆಂಟ್ ತಗೋದು? ಅತ್ತೆ ಇದೇನೆ ಅಂತ ಹೇಳ್ತಾರೆ. ಹೌದಾ? ಓಕೆ ಓಕೆ. ಎಲ್ಲಿ? ಅಲ್ಲಿ ಆಡುದು? ಆಡ್ಲಿಕ್ಕಿಲ್ಲ. ಇಲ್ಲಿ ಮನೆಯಲ್ಲೇ ಆಡುದು. ಸಿಂಪಲ್ ಹೋದ್ರಾ? ಸಿಂಪಲ್ ಹೋಗಿ ಆಯ್ತಾ? ಸಿಂಪಲ್ ಅತ್ತೆ ಅಂತ ಹೇಳ್ತಾ ಇದ್ದಾರೆ, ನಗಾಡ್ತಾ ಇದ್ದಾರೆ TV17. ಅರೌಂಡ್ ದ ಕ್ಲಾಕ್ ಅವ್ರ ಅಮರ್ದೀಪ್. ಹಾಯ್ ಸಂಗೀತ ಸಿಸ್. ಹಾಯ್ ಅಮರ್ದೀಪ್ ಸಿಸ್, ವೆಲ್ಕಮ್ ಟು ಮೈ ಲೈವ್. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮನ್ದೀಪ್ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಕಾಫಿ ಆಯ್ತಾ ಅಮನ್ದೀಪ್? ಎಂಚ ಉಲ್ಲಾರಕ್ಕೆ ಏನೊಂದುಲ್ಲೇರು ಹುಷಾರುಲ್ಲ ಎಂಕುಲು ಈರೆಂಚೊಲ್ಲಾರ ಪಲ್ಲೆ ಅಮನ್ದೀಪ್. ಹೇಳಿ ಪೇಮೆಂಟ್ ಅಂತ. ಎಂತ ಪೇಮೆಂಟಾ? ಇಲ್ಲವಾ, ಅದೆಲ್ಲ ಸುಮ್ಮನೆ ಪೇಮೆಂಟಲ್ಲಿ ಇಲ್ಲ. ಯಾಕೆ ಪೇಮೆಂಟ್? ನಾವೆಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಆಡ್ತೇವೆ? ಇಲ್ಲಲ್ಲ, ನಾವು ಇಲ್ಲಿ ನಮ್ಮ ಲೈವಲ್ಲಿ ನಾವು ಆಡ್ದು. ಯಾಕೆ ಪೇಮೆಂಟ್? ನನಗೆ ನಾನೇ ಪೇಮೆಂಟ್ ಕೊಟ್ಕೊಳ್ಬೇಕು ಅಷ್ಟೇ. ಆಯಿತು ಕಾಫಿ ಅಂತ ಹೇಳ್ತಾ ಇದ್ರೆ. ಎಂತ ಸ್ಪೆಷಲ್ ಮಾಡಿದ್ದೀರಾ ಅಮನ್ದೀಪ್ ಸಿಸ್? ನೋಡಿ, ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಅಮರ್ದೀಪ್ ಅವರಿಗೆ ಕನೆಕ್ಟ್ ಆಗಿ. ಸಿಂಗರ್ ಆಗ್ತಿರತ್ತೆ? ಇಲ್ಲವ TV17 ಸಿಂಗರ್ ಆಗೋದಿಲ್ಲ. 2 ಲೈನ್ ಆಡಿದರೆ ಸಿಂಗರ್ ಆಗ್ತಾರಾ? ಇಲ್ಲಲ್ಲ. ನಾನು ಸೌಖ್ಯ ಅಂತ ಹೇಳ್ತಾ ಇದ್ದಾರೆ ಅಮನ್ದೀಪ್. ಅಮನ್ದೀಪ್ ನೀವು ತುಳು ಮಾತಾಡ್ತೀರಾ ಚಂದ? ಇಲ್ಲವ TV17 ಸಿಂಗರ್ ಆಗುದಿಲ್ಲ. ಇಲ್ಲಿ ಗಡಿಗೆ ಗಂಟೆಲ್ಲ ಹೋಗ್ತದೆ, ಎಲ್ಲಿ ಸಿಂಗರ್ ಆಗೋದು? ಸಿಂಪಲ್ ಓದ್ನಾ? 2 ಮೆಸೇಜ್ ಹಾಕಿ ಓದ್ನಾ ಸಿಂಪಲ್? ಮುಖ ದರ್ಶನವಾಯ್ತು ಅಂತೇಳಿ ಸಿಂಪಲ್ ಇಲ್ವೇ ಇಲ್ಲ. ನಾನು ಚಾನ್ಸ್ ಕೊಡ್ತೇನೆ ಅಂತ. ಓಕೆ ಓಕೆ, ನೀನು ಚಾನ್ಸ್ ಕೊಡುವಾಗ ನೋಡುವ ಆಯ್ತಾ, ಆಗ ಆಡುವ. ಮತ್ತೆ ನೀನು ಚಂದ ಇಲ್ಲ ಅತ್ತೆ ಅಂತ ಹೇಳಿದ್ರೆ ಎಂತ ಮಾಡುದು? ವಾಯ್ಸು ಅತ್ತೆ ಅಂತ ನಗಡ್ತಾ ಇದ್ದಾರೆ.
ಉಲ್ಲೆ ಅಂತ ಹೇಳ್ತಿದ್ದೆ. ಓಕೆ ಓಕೆ ಅಮನ್ದೀಪ್ ಅವರೇ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಚಂದಿರನಿಲ್ಲದ ಅಯ್ಯೋ ವಾಯ್ಸ್ ಕೇಳಿದಿಲ್ಲ, ನಾನು ಡೈರೆಕ್ಟರ್ ಗೊತ್ತಾ? ಹೌದಾ TV 17 ನೀವು ಡೈರೆಕ್ಟರ್? ಓಕೆ ಓಕೆ, ನೀವು ಚಾನ್ಸ್ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ಯಾಕೆ ಬೇಡ ಅಂತ ಹೇಳುದಲ್ವಾ? ಓಕೆ ಓಕೆ, ಬೇರೆಯವರು ಆಡಿದ್ದೇ ಆಡುದು ನಾನು, ಆಯ್ತಾ? ಓನ್ ಆಡ್ಲಿಕ್ಕಿಲ್ಲ. ನಿಮ್ಮ ವಾಯ್ಸಿಗೆ ಫ್ಯಾನ್ ನಾನು ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು 17, ಥ್ಯಾಂಕ್ ಯು ಸೋ ಮಚ್. ಆನ್ ಇರುತ್ತೆ, ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ ಓಕೆ ಅಮನ್ದೀಪ್, ಥ್ಯಾಂಕ್ ಯು ಸೋ ಮಚ್. ಅಮನ್ದೀಪ್, ನಿಮ್ಮದು ಲೈವ್ ಎಷ್ಟು ಗಂಟೆಗೆ? ನಾನು ಎಲ್ಲರ ಹತ್ರ ಕೇಳೋದು ಲೈವ್ ಎಷ್ಟು ಗಂಟೆ. ನನಗೆ ನನ್ನದು 25ರವರೆಗೆ ನನಗೆ ಟೈಮೇ ಇಲ್ಲವ ಲೈವಿಗೆ ಹೋಗ್ಲಿಕ್ಕೆ. ಭಾರಿ ಕಷ್ಟದಲ್ಲಿ ಕೆಲವರದ್ದು ಲೈವ್ಗೆ ಹೋಗುದು. ಒಂದು ಮದುವೆದು ಫಂಕ್ಷನ್ ಉಂಟು, ಮತ್ತು ಸೀಸನ್ ಅಲ್ಲ ಈಗ, ಕ್ಯಾಟ್ರಿಂಗ್ ಇದೆಲ್ಲ, ಹಾಗೆ ಸ್ವಲ್ಪ ಕೆಲಸ ಕೂಡ ಜಾಸ್ತಿ, ಹಾಗೆ ಲೈವ್ಗೆ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಸಂಜೆ ಕೂಡ ಲೈವ್ಗೆ ಬಂದರೆ ಸ್ವಲ್ಪ ಹೊತ್ತು ಮಾತ್ರ ಮಾಡಲಿಕ್ಕೆ ಆಗೋದು. ನಾಳೆ ಕೂಡ ಸಂಜೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನೋಡ್ಬೇಕು, ಇವತ್ತು ಡೌಟಾ ಅಂತ ಸಂಜೆ. ಇವತ್ತು ಸಂಜೆ ಡೌಟ್, ಇವತ್ತು ಸಂಜೆ ಇಲ್ಲ. ಮತ್ತೆ ಸ್ಪೆಷಲ್ ಏನಿಲ್ಲವಾ? ಈ ಸ್ಪೆಷಲ್ ಏನು ಸ್ಪೆಷಲ್? ನಮ್ಮ ಊರಿನಲ್ಲಿ ಬ್ರಹ್ಮ ಕಲಶ ಒಂದು, ಮತ್ತು ನಮ್ಮ ಸಂಬಂಧಿಕರ ಮದುವೆ, ಅದುವೇ ಸ್ಪೆಷಲ್ ನಮಗೆ. ನಾಳೆ ಅಲ್ಲ, ಇವತ್ತಿನಿಂದಲೇ ಸ್ಪೆಷಲ್ ಸ್ಟಾರ್ಟ್ ಆಗ್ತದೆ ದೇವಸ್ಥಾನದಲ್ಲಿ. ಇವತ್ತು ಮೆರವಣಿಗೆ ಉಂಟು, ಹೊರೆ ಕಾಣಿಕೆ ಮೆರವಣಿಗೆ ಉಂಟು ಸಂಜೆ. ಮತ್ತೆ ನನಗೆ ವಧು ಹುಡುಕಿ ಟೈಮಿಂಗ್ ಇಲ್ವಾ? ಓಕೆ ಅಮನ್ದೀಪ್ ಅವರೇ, ಓಕೆ ನೋಡ್ತೇನೆ, ನಿಮಗೆ ನೋಟಿಫಿಕೇಶನ್ ಬಂದರೆ ಬರ್ತೇನೆ. ಓಕೆ, ಮತ್ತೆ ನನಗೆ ವಧು ಹುಡುಕಿ ಎಲ್ಲಿ? ಮೊನ್ನೆ ವಧು ಹುಡುಕಿ ಸಾಕಾಗಿದೆ ಮಾರೆ ನನಗೆ. ಇನ್ನು ಎಲ್ಲಿ ವಧು ಹುಡುಕುದು? ನೀನು ಡೀಟೇಲ್ಸೇ ಕೊಡಲಿಲ್ಲ. ಡೀಟೇಲ್ಸ್ ಕೊಡದಿದ್ರೆ ಹೇಗೆ ವಧು ಹುಡುಕುದು? ಡೀಟೇಲ್ಸ್ ಕಳಿಸಿದ್ರೆ ಮಾತ್ರ ವಧು ಹುಡುಕ್ಲಿಕ್ಕೆ ಆಗ್ತದೆ. ಅದು ಅವ್ರ ಹತ್ರ ಕೊಡ್ಬೋದು, ಬ್ರೋಕರ್ ಹತ್ರ ಡೀಟೇಲ್ಸ್ ಎಲ್ಲ ಇದ್ರೆ. ಇದ್ರೆ ನಿನಗೆ ಯಾವ ಊರು ಏರಿಯಾದಲ್ಲಿ ಇದೆಯಾ, ಎಲ್ಲಿದ್ಯಾ, ನಿನ್ನ ಅಪ್ಪ ಅಮ್ಮ ಯಾರು, ಎಂತ ಗೊತ್ತುಂಟು? ವಧು ಹುಡುಕ್ಲಿಕ್ಕೆ ಅದು ಮೇಯ್ನ್ ಅಲ್ಲ ಎಲ್ಲ. ನಿಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ಬೇಕು ಅವರಿಗೆ. ಮತ್ತೆ ದೇವರಲ್ಲಿ ಕೇಳಿಕೊಳ್ಳಿ ನನ್ನ ಬಗ್ಗೆ, ಓಕೆನಾ? ಓಕೆ, ಖಂಡಿತ 17, ದೇವರಲ್ಲಿ ಖಂಡಿತ ಕೇಳ್ಕೊಡ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಓಕೆ, ಸಿಂಪಲ್ ಬಾಯ್ ಬಂದರು. ಅಮನ್ ಟೀಚರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಮನ್ ಟೀಚರ್ ಅವರು ಆನ್ ಇಟ್ಟಿದ್ದಾರೆ ಅಂತೆ, ಕೇಳಿದರೆ ನಿಮಗೆ ನಮಸ್ತೆ ಹೇಳ್ತಾರೆ, ಆಯಿತಾ? ಹೇಗಿದ್ದೀರಾ ಅಮನ್ ಟೀಚರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಅಮನ್ದೀಪ್ ಅವರೇ, ಸಿಂಪಲ್ ಬಾಯ್ ನಿಮಗೆ ನಮಸ್ತೆ ಮಾಡ್ತಾ ಇದ್ದಾರೆ, ಮತ್ತೆ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಎಲ್ಲ ಡಿಲೀಟ್ ಆಗಿದೆ. ಹಾಗೆ ಡೀಟೇಲ್ಸ್ ಇಲ್ಲದೆ ನಮ್ಮ ಊರಿನಲ್ಲಿ ಯಾರು ಕೂಡ ಹುಡುಗಿಯನ್ನು ಕೊಡುವುದಿಲ್ಲ. 17 ವಧು ಇಲ್ಲ ನಮ್ಮ ಊರಲ್ಲಿ. ಸಂಗು ಟೀಚರ್ ಟೀ ಆಯ್ತಾ? ಇದು ಯಾವ ಸಂಗು ಟೀಚರ್? ಆಯ್ತು ಸಿಂಪಲ್, ನಿಂದಾಯ್ತಾ ಸಿಂಪಲ್ ಟೀ? ನಿಂದು ಟೀ ಆಯ್ತಾ? ಎಂತ ತಿಂದದ್ದು ಸಿಂಪಲ್? ಗೋಳಿ ಬಜೆ ತಿಂದಿದ್ಯಾ ಬೆಳಿಗ್ಗೆ? ಜನುಮದ ಗೆಳತಿ ಉಸಿರಿನ ಒಡತಿ. ಸಂಗೀತ ಸಂಗು ಕರಿ. ಓಕೆ, ಥ್ಯಾಂಕ್ ಯು ಸಂಗು ಕರಿ. ಎಂತ ಕರಿ? ಟೀಚರ್ ಕರಿ, ಸಂಗು ಕರಿ. ಆಯ್ತಾ ಸಿಂಪಲ್ ಬಾಯ್? ಎಂತ ತಿಂದಿದ್ದಿ ಸಿಂಪಲ್ ಬಾಯ್ ಚಾಕೆ? ಅತ್ತೆ ನಾನು ಅಂಬಾನಿಗೆ ಬಿಸ್ನೆಸ್ ಮಾಡುವ ಅಂತ ಹೇಳಿದ್ದೆ, ನಮ್ಮನ್ನು ಬಸ್. ಹೌದಾ? ಅದು ನೀನೇ ಹೇಳಿದ್ದೆ ಬಿಸ್ನೆಸ್ ಮಾಡು ಅಂತ. ನಾನು ಅವರನ್ನು ಹುಡುಕ್ತಾ ಇದ್ದದ್ದ, ಯಾರು ಹೇಳಿದ್ದಿಂತ? ಹೌದಾ, ನೀನೆಯಾ? ಓಕೆ, ಅದಕ್ಕೆ ಅವರು ಇಷ್ಟೊಂದು ಮೇಲೆ ಬಂದದಲ್ವಾ? ಈಗ ಟೀಚರ್ ತಲೆ ತಿನ್ನೋದು? ಹೌದೌದು, ತಿನ್ನು ತಲೆ ತಿನ್ನು, ಆಯ್ತಾ?
TV7 ಅದು ನೀನೇ ಅಂತ ನನಗೆ ಇವತ್ತು ಸಿಕ್ಕಿದ್ದ. ನಾನು ಹುಡುಕ್ತಾ ಇದ್ದೀನಿ ಅದು ಯಾರಂತ. ಇವತ್ತು ಗೊತ್ತಾಯ್ತಲ್ಲ, ಲೈವ್ ಮಾಡ್ಬೇಕಾಯ್ತು ನಾನು. ಇವತ್ತು ಗೊತ್ತಾಯ್ತು ಯಾರಂತ, TV17 ಅಂತಲ್ಲ. ಕಂಡೆನಾ ಕಂಡೆನಾ ಪ್ರೇಮದ ಮನೆದೊಡೆಯ. ಮತ್ತೆ ಅಮ್ಮನ ಇವಳು ಕೊಡ್ತೀನಿ ಅಂತ ಡೈಲಿ ಫೋನ್ ಮಾಡ್ತಾರೆ. ಮತ್ತೆ ಯಾಕೆ ನನ್ನ ಹತ್ರ ವಧು ಕೇಳುದು? ನಿಂಗೆ ಡೈಲಿ ಫೋನ್ ಮಾಡ್ತಾರಲ್ಲ, ಅವರನ್ನೇ ಮದುವೆ ಆಗ್ಬೇಕಲ್ಲ, ಮತ್ತೆ ನನ್ನ ಹತ್ರ ಯಾಕೆ ವಧು ಹುಡುಕ್ಲಿಕ್ಕೆ ಹೇಳುದಲ್ವಾ? ಎಂತ ಪಿಂಕಿ ಎಂಚಿನ ಸಿಂಪಲ್ ಇರ್ನ. ಪಿಂಕಿ ಎಲ್ಲಿದ್ದಾಳೆ? ಪಿಂಕಿ ಬೋರ್ಡಿಂಗ್ ಅಲ್ಲಿ ಇರುದಲ್ಲ. ಸೂಪರ್ ಹಾಡು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಾನು ಯಾವ ಹಾಡು ಆಡಿದ ಈಗ? ಅದೇ ಡೈಲಿ ಕಾಟ ಕೊಡ್ತಿದ್ದಾರೆ. ಹೌದಾ? 17 ಹೋಗಿ ಮದುವೆ ಆಗು, ಮತ್ತೆಂತ ಕೆಲಸ ಉಂಟು ನಿನ್ಗೆ? ಆರಾಮ್ ಸೇರ್ಬಹುದು ಜೀವನ ಪೂರ್ತಿ. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ಬಹುದು, ಗೊತ್ತುಂಟಾ? ನೀನೊಂದು ಯಾಕೆ ಆ ಚಾನ್ಸ್ ಮಿಸ್ ಮಾಡುದಾ? 17 ಅಲ್ಲಿ ಮಾಡಿದ್ದಿಲ್ಲಿ ವಾಸನೆ. ಹೌದೌದು, ನಿನ್ಗೆ ಬರ್ತದೆ. ನಿನ್ನ ಮೂಗು ಸರಿ ಇಲ್ಲವ, ಮೂಗು ಸರಿ ಇಲ್ಲ ನಿಂದು, ಸಿಂಪಲ್ ಬಾಯ್. ಹೌದಾ? ಇಷ್ಟ ಇಲ್ವಾ? ಬೇಡ, ಮಗಳುಂಟ ಅವರಿಗೆ, ನನಗೆ ಗೊತ್ತಿಲ್ಲ. ನೀನು ಸೃಷ್ಟಿ ಮಾಡಿದ್ದ ಮಗಳನ್ನು. ತಕದಿಮಿ ದಂತದ ಬೊಂಬೆ, ಸೌಂದರ್ಯದಲ್ಲೂ ರಂಬೆ ಗುರಂಬೆ, ಮಿರ ಮಿನುಕುವ ಮಾವಿನ ಕೊಂಬೆ, ರಸಿಕರ ಪಾಲಿಗೆ ರಸದಾಳಿಂಬೆ, ರಾಜ್ಕುಮಾರಿಯೇ ಚಂಚಕೋರಿಯೇ ಕೋಮಲಾಂಗಿಯೇ ಓ ಮಿಂಚು ರಾಣಿಯೇ, ನೀ ನನಗೆ ಇಷ್ಟ ಕಣಮ್ಮಿ. ಸುಖವಾಗಿ ಬೊಲ್ಲದಲ್ಲಿ ತೇಲಬಹುದು. ಹೌದೌದು, ಈ TV17 ಚಾನ್ಸ್ ಮಿಸ್ ಆಯ್ತಲ್ವಾ? ಸಿಂಪಲ್ ಓಡಿ ಹೋಗ್ತಾ ಇದ್ರೆ ಓಡ್ಬೇಡಿ, ಸಿಂಪಲ್ ಓಡ್ಬೇಡಿ, ಬೀಳ್ತೀರಾ. ವರ್ಷ ಬಂದು ಎಲ್ಲ ನೆಲ ಎಲ್ಲ ಚಂಡಿ ಆಗಿದೆ, ಓಡ್ಬೇಡಿ. ಅವಳನ್ನೇ ನೋಡ್ತೀನಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಅವಳನ್ನು ಇದು ಯಾವುದು? ಇದು ಪ್ರಸಾದ್ ಅವರು ಬಂದ್ರು. ಪ್ರಸಾದ್ ಅವರ ಸಪೋರ್ಟಿಂಗ್ ಮೆಸೇಜ್. ಥ್ಯಾಂಕ್ ಯು ಪ್ರಸಾದ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಅತ್ತೆ ಅಂತ ಹೇಳ್ತಾ ಇದ್ದಾರೆ, ನಗಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂಗು ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಪ್ರಸಾದ್ ಅವರೇ, ಗುಡ್ ಮಾರ್ನಿಂಗ್. ಇವತ್ತೆಲ್ಲರ ಬಯಲಿಗಳು ಸಂಗು 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 ಬರ್ತದೆ. ಅತ್ತೆ ನಾನು ಹೋಗಿ ಬರ್ತೇನೆ. ಓಕೆ TV17, ಎಲ್ಲಿಗೆ ಹೋಗಿ ಬರುದಾ? ಅಂಬಾನಿ ಮನೆಗ? ಹೋಗಿ ಬಾ, ಹೋಗಿ ಬಾ. ನಾನು ಹೋಗುತ್ತೇನೆ. ನನ್ನ ಮೆಸೇಜ್ ಓದಿ ಮಕ್ಕರ್ ಮಾಡುತ್ತೀರಿ ಇಲ್ಲವ? ಸಿಂಪಲ್, ಎಲ್ಲಿ ನಾನು ಮಕ್ಕರ್ ಮಾಡಿದ್ದೆ? ನೀನು ಓಡಿದಕ್ಕೆ ನಿಲ್ಲಿಸಿದಲ್ಲವ, ಬೀಳ್ಬೇಡ ಅಂತ. ನಾನು ಹಾಗೆಲ್ಲ ಮಕ್ಕರ್ ಮಾಡುದಿಲ್ಲವ. ನಿನ್ನ ಮಕ್ಕರೇ ಮೆಸೇಜ್ ಇದ್ರೆ ನಾನು ಎಂತ ಮಾಡುದು ಹೇಳು? ಸಿಂಪಲ್ ಕವನನಾ? ಮೇಲೆ ಕವನ ಓದ್ವೆ ಇನಿ ಪೂರ ಒಂದು ತೆಮ್ಮ ಸ್ಟಾರ್ಟ್ ಆಗ್ತದೆ. ಅವಳನ್ನೇ ನೋಡ್ತೀನಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಅವಳನ್ನೇ ನೋಡ್ತೀನಿ ಅಂತ ಕಂಪ್ಲೇಂಟ್, ಅವಳನ್ನೇ ನೋಡ್ತೀನಿ ಅಂತ. ಹಾಗಾದ್ರೆ ನಾನು ನೋಡಿದಾಗಲೆಲ್ಲ ಅವಳು ನನ್ನ ನೋಡೇ ಇರ್ತಾಳೆ. ಹೌದೌದು, ಅದು ಸತ್ಯ. ಯಾಕೆಂದರೆ ಅವಳನ್ನು ನೋಡುವಾಗ ಅವಳು ನಿಮ್ಮನ್ನು ನೋಡೇ ಇರ್ತಾಳೆ, ಅದಕ್ಕೆ ಕಂಪ್ಲೇಂಟ್ ಕೊಡೋದಲ್ಲ. ಅಂಬಾನಿಗೆಲ್ಲ ಹೇಳಿಕೊಟ್ಟು ಬರ್ತೀವಿ. ಎಂತ ಕೊಟ್ಟು ಬರ್ತೀಯಾ? TV17 ಅವರು ಮೊದಲೇ ಹೋಶಿಯಾರಿದ್ದಾರೆ, ಗೊತ್ತುಂಟಾ? ಪ್ರಸಾದ್ ಅವರು ನಗ್ತಾ ಇದ್ದಾರೆ. ಈರ್ ಕ್ಯಾಮರಾದ ಕನ್ನಡಲಾ ತೂಪರತಿ ಪ್ರಸಾದನ್ನ ಮಾತಿರಲ್ಲ ಮಕ್ಕ ಕುಲಿಯರಿಗೆ ಕಂಪ್ಲೇಂಟ್ ಕೊರದೆ ಕುಲ್ಲೇರ.
பிரசாதம் ஈர போட்டோ பண்ணாங்க பின்ன கொடுத்தா அந்த பிரசாதம் எங்களையும் போட்டோ திக்குதுச்சு நல்லா ಅತ್ತ ಎಂಗಲ್ದಲ್ಲ ಸ್ಮೈಲ್ ಮಾಡಿದ ಇಟ್ಟು ಎಂಚಿನ ಆತನ ಫೋಟೋ ಪೂರ ಈಗ ಗೊತ್ತಾಪುಜಿ ಬಾರಿ ಎಂಕಲ್ ಎಪ್ಪಡಿಂಚ ಫೋಟೋ ಕೇಳಿದಿಲ್ಲ ಈ ಫೋಟೋ ನಂತುರ್ದು ಬಿದದಿನ ಎಂಚಿನಲ್ಲ ಮೊರೈ ಬಂಡೇರು ನಂತುರ್ದು ಏಪ ಪಿದಡ್ನ ಗೊತ್ತಾಪುಜಿ ನೆನೆದು ನೀರಿನಲ್ಲಿ ಯಾವ ಕಲ್ಲು ಮೆತ್ತಗಾಗಲಿಲ್ಲ ನೆನೆದು ನೀರಿನಲ್ಲಿ ಯಾವ ಕಲ್ಲು ಮೆತ್ತಗಾಗಲಿಲ್ಲ ಒಂದೇ ಒಂದು ಬಾರಿ ನಿನ್ನ ನೆನೆದು ನಾನೆಷ್ಟು ಮೆತ್ತಗಾದಿನಲ್ಲ ನಾನೇಕೆ ಕಲ್ಲಾಗಲಿಲ್ಲ ವಾ 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 ಪ್ರಶ್ನೆ ಎಂತ ಇದು ಎಂತ ಕವನ ಬಾರಿ ಶೋಕುಂಡು ಪ್ರಸಾದ್ ಅಣ್ಣನ ಫೋಟೋಲ ಬರ್ಪುಜಿ ಎಂಗಲ ಸ್ಮೈಲ್ ಕೊಡ್ತೀರ ಫೋಟೋಲ ಬರ್ಪುಜಿ ನನ್ನ ಸಿಂಪಲ್ ಪಲ್ಲಕನೆ ಹಾಪುಡಾದ್ ಹೇಳಿಕೊಟ್ಟು ಬಾ ಹೋಗು ಹೋಗು ನೀನು ಮೊದಲು ಕಡ್ಲೆಪುರಿ ಮಾಡ್ತಾ ಇದ್ದದ TV17 ಇಂದು ಏರು ಮಾರೆ ಡಬ್ಬ ಫೋಟೋಗ್ರಾಫರ್ ಮಾರ್ರೆ ಏನ್ ಪ್ರಶ್ನೆ ಡಬ್ಬ ಫೋಟೋಗ್ರಾಫರ್ ಗೀರು ಸಿಂಪಲ್ ಇನ್ನ ಫೋಟೋ ಗೋಡಿಡ ಉಂಡತ ದೇ ಸಿಂಪಲ್ ಇನ್ನ ಫೋಟೋ ಗೋಡಿಡ ಉಂಡಿಗೆ ಬಂಡೆಗೆ ಚಾಲ್ಪಚ್ಚಿ ಸಿಂಪಲ್ ಗೋಡಿಡ ಹಾಕದೇರಿಗೆ ಫೋಟೋ ಪ್ರಸಾದ್ ಅವರು ನಗಾಡ್ತಾ ಇದ್ದಾರೆ ప్రసాద్ ಅವ್ರು ತೆಲ್ಪೊಂದುಲ್ಲೇರು ಸಿಂಪಲ್ ಒಡೆ ಪೋತೇರು ಗೋಡೆಡ್ ಹಾಕದೇರಿಗೆ ತೂಲಿ ಗೋಡೆಡ್ ಉನ್ನ ಚೆಕ್ ಮಲ್ಪ್ಲೆ ಪ್ರಸಾದ್ ಅನ್ನೆ ಗೋಡೆಡ್ ಹಾಕದಿತ್ತೇರಿಗೆ ಕೂಡ ತೆಲಿಪೇರು ಗೋಡೆಡ್ ಹಾಕದು ಯಾನು ಪೋಪೆ ದಾಯ ಪ್ರಸಾದ್ ನೀರು ಪೋಪಿದಿ ದಾದಾಣ ಪ್ರಸಾದ್ ಗೋಡೆಡ್ ಉಂಡ ಥ್ಯಾಂಕ್ಸ್ ಓಲ್ ಗೋಡೆಡುಂಡ ಥ್ಯಾಂಕ್ಸ್ ಓಲಾ ಸಂಘಕ್ಕೆ ಕೊರ್ತಾ ಬೆಂದಿಡ್ದ ದಿಕ್ಕೆಲ್ಗು ಪೋತು ನಂದು ಎಂಕ್ ದಯ ಕೊರ್ಪಿ ನೀರ ಪೊಟ್ಟ ಎಂಕ್ ಬರ್ಚೀರ ಪೊಟ್ಟ ಇನ್ಸ್ಪೈರಿಂಗ್ ಕೋಪಡು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಇನ್ಸ್ಪೈರಿಂಗ್ ವೆಲ್ಕಮ್ ಟು ಮೈ ಲೈವ್ ಚಾಂಡೆ ಶಾಲಿನಿ ಸಿಸ್ ದಾದ ತಿನಿಯಾರು ಚಾಕ್ ಸಿಂಪಲ್ ಚಾಪರಿಯಾರ ಪ್ರಸಾದ್ ಅನ್ನ ಚಾಪರಿಯಾರ ದಾದ ತಿನಿಯಾರು ನೀನು ದಾದ ಸ್ಪೆಷಲ್ ಮಾತಿರ್ಗಲ ಒಂಜೊಂಜಿ ನೆಟ್ ಪಾಡ್ಲೆ ಹಾಯ್ ಶಾಲು ಬೇಬಿ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಹಾರ್ಟ್ ಕೊಡ್ತಾ ಇದ್ದಾರೆ ಹಾಯ್ ಚಾಪರಿಯಾರ್ ಅಂತ ಹೇಳ್ತಾ ಇದ್ದಾರೆ ಭುವನ್ ವರ್ಲ್ಡ್ ಅವರು ದಾದ ತಿಂಡಿ ಅಂತ ಕೇಳ್ತಾ ಇದ್ದಾರೆ ಭುವನ್ ನಿಮ್ಗೆ ತುಳು ಬರ್ತದಾ ಭುವನ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಕೊರ್ಲಿ ಯಾನ್ ಕೊರೋಡ ಲೈಕ್ ಓಕೆ ಯಾನ್ ಲೈಕ್ ಪಕ್ಕ ಕೊರ್ಪೀರ್ ಇದು ಲೈವ್ಗೆ ಬರ್ತದೆ ಚಾಪರಿಯೇ ಪನೊಂದುಲ್ಲೇರಿ ಎನ್ನ ಚಾಂಡ್ ಎಂಕ್ ಇನಿ ಉಪ್ಮಾ ಉಪ್ಪಿಟ್ಟು ಬಡವರ ಬಂದು ಉಪ್ಪಿಟ್ಟಿನಿ ಎಂಗ್ಲಿಗೆ ಎಂಚ ಉಲ್ಲಾರು ಹುಷಾರುಲ್ಲೆ ನೋ ಮಾತ್ರ ಇಲ್ಲಿ ಶೋಕ್ ಮಾತಿರುವರು ಭುವನ್ ಚಂದ ಮಾತಾಡ್ತೀರಾ ನೀವು ಕಲ್ತಿರಲ್ಲ ಬೇಗ ಕಲ್ತಿರಲ್ಲ ನೀವು ನನ್ನ ಸಿಂಪಲ್ ಉಂಟಲ್ಲ ಒಂದು ಎರಡು ಶಬ್ದ ಕೂಡ ಕಲೀಲಿಲ್ಲ ಸರಿಯಾಗಿ ತುಳುವಿನಲ್ಲಿ ಕ್ಲಾಸಿಗೆ ಬರ್ತಾನೆ ಸಿಂಪಲ್ ಮತ್ತು ಕಿಚ್ಚ ಇಬ್ಬರು ಕೂಡ ಸರಿ ಕಲೀಲೇ ಇಲ್ಲ ಕೊರ್ಲೆ ಮೀನ್ಸ್ ಕೊಡಿ ಅಂತ ಹೌದೌದು ನೀವು ಕೊರಿಯಪ್ಪ ನೋಡು ಕೊರಿಯೆ ಲೈಕ್ ಕೊರಿಯ ಮೆಲ್ಲ ಗೂಬೆ ಮೆಲ್ಲ గొబ్బె పాడు బస్సు తినకు ఎక్కడ అల్ప పడ్డారు సౌండ్ మస్తు సౌండ్ మార్పుడు ఉంది యా నుంచి బತ್ತೆ ತೊಂದರೆ ಇತ್ತೆ ಮೂಲ ಮೆಲ್ಲ ಮಾತಾರ ರಾಪುಡ ಸಿಂಪಲ್ ಇದು ಬಸ್ ಸ್ಟ್ಯಾಂಡ್ ಪೂರ ಜೋಡ್ದಿ ವಚ್ಚಿ ಇಯರ್ಫೋನ್ ಪಾಡ್ಲೆ ಕೆವಿಕ್
ಇನ್ಸ್ಪೈರಿಂಗ್ ನಗರ್ತಿದ್ದಾರೆ. ಏ ಪ್ರಸದನ್ನ ಹೋದ್ರಲ್ಲ, ಪ್ರಸದನ್ನ ಬೇಜಾರ್ನಲ್ಲಿ ಹೋಗ್ತಾರೆ. ಪ್ರಸದನ್ನ ಪ್ರಸದನ್ನ ಬಲಿ ಇನ್ಸ್ಪೈರಿಂಗ್ ನಗಾಡ್ತಾ ಇದ್ದಾರೆ. ಹೌದು ಇನ್ಸ್ಪೈರಿಂಗ್, ನೋಡಿ ಅಂತೆ ಸಿಂಪಲ್ ಹೇಗೆ ಕರೆಯುವುದಂತ ನನ್ನನ್ನೆಲ್ಲ ಗೊಬ್ಬೆ ಬಿಬ್ಬೆ ಅಂತ. ಭುವನ್ ಇದ್ದೀರಾ? ಎಂತ ಸ್ಪೆಷಲ್ ಭುವನ್ ಇವತ್ತು ಕಾಫಿಗೆ ಏನ್ ತಿಂದ್ರಿ? ಏನ ಅವಸ್ಥೆ ಮಾರ ಅಂದು ಮಾರ ಬಸ್ ಸ್ಟ್ಯಾಂಡ್ ಪುರೇನ ಮರೆಯದ್ದೆಪ್ಪಿರ್ಬೋದು. ಸಿಂಪಲ್ ದುಂಬೆ ಯಾನ್ ಜೋರ್ ಬೊಬ್ಬೆ ಮಾಡ್ನು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ಬೊಡ್ಡಿ ಅವು ಗೂಬೆ ಹತ್ತು ಗೊಬ್ಬೆ ಅವೇ ಗೊತ್ತನು ಗೊಬ್ಬೆ ಅವು ಸರಿ ಹೋದ್ರ ವಾಕರ್ವಾಗಿ ಟೀಚರ್ ಬರ್ತೀನಿ ಎಂಕ್ಲೆಗ್ ಅಂದಂದು ಬಾರಿ ನಿಕುಲ್ ತುಳು ಕಲ್ತಾರೆ ಟೀಚರ್ ಬಟ್ ನೀನು ಹೋಗ್ಲ ಕಲ್ಪುಜಾರು ಗೊತ್ತನ ಸಿಂಪಲ್ ನಿಕುಲು. ಅಯ್ಯೋ ಪಡೋದಿಲ್ಲ ಅಂದು ಶಾಲಿನಿ ಆಲ್ನೈತೆ ಅಯ್ಯೋ ಪಡೋಣ ಆಪುನು ಶಾಲಿನಿ ಸಿಸ್ ತೆಮ್ಮ ಸ್ಟಾರ್ಟ್ ಆಗ್ತಾನೆ. ಹಿಂಗೆ ಏಪ ಉಂಟು ತೆಮ್ಮ ಹೆಂಗೆ ಗೊತ್ತಾಪುಜಿ ನಾನು ಈಗ ಸ್ಟಾರ್ಟ್ ಆಪುನು ತೆಮ್ಮ. ಈ ಸಿಂಪಲ್ ಉಳ್ಳದೆ ಮುರಳಿ ಚೌಳಿ ನೀರು ಪಂದು ಬೆಚ್ಚ ನೀರು ಪಂದು ಚೌಳಿ ನೀರು ಪರ ಬಂದಿನಿ ಎಂಗಲ್ಲ ಅವಳು ಫಂಕ್ಷನ್ದವಳು ತುಳಿ ಅಂಚಾತಿನ ಅವಳು ನೀರು ಪರ್ಲೆಲ್ಲ ಪೋಪುಜಿಯೇ ಶಾಲು ಅಕ್ಕ ತೂಲೆಗೆ ಸರಿ ಓದು ಚಿರು ಓದ್ವೆ ಈ ಸಿಂಪಲ್ ಅನ್ನದ ಯಾನಿ ಓಲ್ ಕಪ್ಪು ಅಂತ ತೂಪಿನಿ ತತ್ತಿನ ಅಪ್ಪೊಂಜಿ ಮಲ್ಲೆ ಕೋಡ್ ಬರ್ಪುಡಿ ಸಿಂಪಲ್ಗು. ಅಂದ ಸಿಂಪಲ್ ಬರೋದಿಲ್ಲ ಶಾಲಿನಿ ಸೀರ್ಲ ಸೇರಿಯಾರ ಸಿಂಪಲ್ ಲಂಚಿ ಶ್ವಾಸ ಉಂತ ನಗ ತೆಮ್ಮ ಉಂತ ಅವಳು ದಾಲ ಪೋಡಿಡ್ಚು ಅಂದ್ ಶ್ವಾಸ ಉಂಟು ನಗ ತೆಮ್ಮಲ ಉಂಟು ಯಾನ್ ಬಕ ಯಾನ್ಲ ಪಾತೇರು ಜೊತೆ ಸಿಂಪಲ್ ಶ್ವಾಸ ಉಂಟು ಏರ್ ಪಾತೇರು ಬಕ ಓಕೆ ಕಿಲ್ ಕೊಂಚ ಮಾಲೆನೆ ಬಾರ್ದು ಉಳ್ಪೇರು. ಇನ್ಸ್ಪೈರಿಂಗ್ ಸೂಪರ್ ಪಂದುಲೇರು ನೈಸ್ ಪಂದುಲೇರು ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ಇನ್ಸ್ಪೈರ್ ದಾದ ತಿನ್ರಿ ಶಾಲಿನಿ ಸಿಸ್ಸಿನಿ ಕಾಣೆ ಜಿ ಸಂಗೀತ ಸಿಸ್ ಯಾನಿ ಇರ್ನ ಪಾರ್ಟಿಯೋ ಥ್ಯಾಂಕ್ ಯು ಶಾಲಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಎನ್ನ ಪಾರ್ಟಿಯಾ ಓಕೆ ಥ್ಯಾಂಕ್ ಯು. ಈರು ಪಾತೆರ್ದು ದಾದ ಉದ್ಧಾರ ಮಾಡ್ತಾರೆ ಇಜ್ಜಿ ಸಿಂಪಲ್ ದಾಲ ಉದ್ಧಾರ ಮಾಡ್ತಾರೆ ಸಾಧ್ಯನೇ ಇಜ್ಜಿ ನಮಕ್ ಗೊತ್ತುಂಡೆ ಐಕ್ ಬೆಂಬಲ ಬೋಡು ಕೈಟ್ ಕಾಸು ಬೋಡು ಎರನಾಳ ಉದ್ಧಾರ ಮಲ್ಪುನಾಡ ನಮಕ್ ಆಸೆ ಮಸ್ತ್ ಉಪ್ಪುಣು ಇಂಚಿ ತಗಲೆ ಸಹಾಯ ಮಲ್ಪೊಡು ಅಕ್ಲೆಗೆ ಹೆಲ್ಪ್ ಮಲ್ಪುಣ ದಾದ ಗೊತ್ತು ನಮ್ಮಡ ಕೈಟ್ಲ ಬೋಡತೆ ಎರೆಗ್ಲ ಹೆಲ್ಪ್ ಮಲ್ಪುಣ ಬಾಯ್ಡ್ ಪಲ್ಲ ಕಾಪುಜಿ ಕೈಟ್ಲ ಮಸ್ತ್ ಬೋಡ್ ಐಟ್ ಕೈಟ್ ಕಾಸು ಇತ್ತು ನಾ ಎರೆಗ್ಲ ಹೆಲ್ಪ್ ಮಲ್ಪೊಲಿ ನಮ್ಮ ಪುಳಿಯೋಗರೆ ಹೌದಾ ಪುಳಿಯೋಗರೆಗೆ ಇರೇದದೇ ಸಿಂಪಲ್ ಹೋಟೆಲ್ ದಾದ್ ತಿಂಡಾರು ಓಲು ಮುಕ್ಕುನ ಉಂಡು ಶಾಲು ಅಲ್ಪ ಅಂದು ಓಲು ಮುಕ್ಕುನ ಉಂಡು ಶಾಲು ಅಲ್ಪ ಶಾಲು ನೆಲ್ಲಾಡು ಪುಳಿಯೋಗರೆ ಉಂಡು ಎಣ್ಣೆಲ್ಲಾಡು ಸಜ್ಜಿಗೆ ಉಂಡು ಪೂರ ಮುಕ್ಕುನೇ ಉಪ್ಪುನ್ ಮಾರ್ರೆ ನಮ್ಮ ಮುಕ್ಕುಂಡತೆ ಜೀವ ಉಪ್ಪುನು ಇಜಿ ನಾವು ಈಚೆ ಪುರ ಪಾತೆರೆ ಆಪುನ ಮುಕ್ಕುಜಿಡ ಸೈಲೆಂಟ್ ಅದು ಉಪ್ಪು ದಾಲ ಜೀವ ಕಲೆನೆ ಉಪ್ಪುಜಿ ತಿಂಜಿಡ ತಿಂಡ ಮಾತ್ರ ಪಕ್ಕ ದಯ ಕಾಣೆಲಕ್ಕ ಚಾ ತಿಂಡೆ ದಯ ತಿನ್ಬಿನಿ ಅವಂತೆ ನಮಕು ಎನರ್ಜಿ ಬರ್ಪುಣ ಪಕ್ಕ ಅಂಚ ಶಾಲು ಇರೆನ ಪಾರ್ಟಿ ಅಂದ್ ಶಾಲು ಎನ್ನ ಪಾರ್ಟಿ ಇತ್ತೆ ಇರೋ ಪಾರ್ಟಿ ಇಜ್ಜಿ ಜಗಮರಿಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ ಜೊತೆಗಿರಲು ಹೃದಯಗಳು ಹಾಡಿತೆ. ಶಾಲು ಅಕ್ಕ ದಾದ ತಿಂಡಿಗೆ ಏನೊಂದು ಲೇರ ಅರೆಗೆ ಪುಳಿಯೋಗರೆ ಗುಡ್ ಫ್ರೈಡೆ ತೇನೆ ಪುಳಿಯೋಗರೆ ಬ್ರೇಕ್ಫಾಸ್ಟಿಗೆ ಹೌದೌದು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ
ಚಂದಿರನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿಹನೇ. ಪುಳಿಕು ಒಗ್ಗರಣೆ ಪಾಡು ನಾ ಅಂದಂದು ಪುಳಿಕು ಒಗ್ಗರಣೆ ಪಾಡು ನೀನು ಶೈಲಿ ಸೀರ್ ಪುಳಿಕು ಒಗ್ಗರಣೆ ಪಾಡ್ತೀನಿ. ಎಸ್ ಎಸ್ ಪುಳಿಯೋಗರೆ ಹಾ ಗುಡ್ ಫ್ರೈಡೇ ನೀ ಅಂದು ಪನಂದುಲ್ಲೇರು ಅಂದು ಬಕ್ಯಾನ್ ಪನ್ನೆತ ಪುಳಿಕು ಒಗ್ಗರಣೆ ಪಾಡ್ನೇ ಪುಳಿಯೋಗರೆ. Sandhya Sharad Vattir said hi Panandulera. Hi Sandhya sis, welcome to my live. Chapariyara Sandhya sis. ಓಲ್ಲೇರು ಪೂರ ಓಲ್ಲೇರು ಓಡಿಪೋಯಾರು ಮಾತಾ ಮೆಸೇಜ್ ಇಜ್ಜಿ. ಎಲ್ಲಿಗೆ ಹೋಗಿದ್ರಿ ಎಲ್ಲ ನೋಡಿ ಸ್ವಲ್ಪ ಎಲ್ಲಿಗೆ ಹೋದ್ರಿ? ಹಾಯ್ ಸಂಧ್ಯಾ ಸಿಸ್ ಪರದಿಲ್ಲ ಇನ್ಸ್ಪೈರಿಂಗ್. ಇತ್ತೆ ಬರ್ಪೆ ಓಕೆ ಓಕೆ ಇನ್ಸ್ಪೈರಿಂಗ್ ಉಂತುಲೆ ಉಂತು ನಾನು ಒಂಜಿ ನಾನು ಕಾಲು ಗಂಟೆ ಉಳ್ಳಿ ಅವೇ ಒಂತೆ ಬೇಲೆ ಉಂಡು ಓಕೆ ಓಕೆ ಮಲ್ಲಿಜಿ ಪೋಲಿ ಬೇಲೆ ಅನ್ಪ್ಲೆ ಅವೇ ಒಂದು ಕಾಲು ಗಂಟೆ ಉಳ್ಳೆ ಬಕ್ಕ ಪೋಪೆ ಎನ್ನ ಒಂಜೇ ಗಂಟೆ ಮಾಡ್ಬೋದು ಒಂತೆ ಬೇಲೆ ಉಂಡು ಇಂಕ್ಲ ಅಂಚಿ ಕೆಲವು ಪೋಯರೆ ಉಂಡು ಇನಿ ಪೂರ ಬೇಗ ಬೇಲೆ ಮಾಡ್ತು ಬಿಡೋರು ಹಾಪುಂಡು. ಓಕೆ ಓಕೆ ಬರೋದಿಲ್ಲೇರು ಬೆಳ್ಳಿಯ ಮೋಡದ ಮನೆಗಳ ನಡುವೆ ಚಂದಿರ ನಗುತ್ತಿಹನೆ. ಬಾಳ ಬಂಗಾರ ನೀನು ಹಳೆಯ ಸಿಂಗಾರ ನೀನು ಎನ್ನ ಕೈ ನಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ. ತಾನಿತ್ತಂದನು ತನು ತಾನಿತ್ತಂದನು ತನು ತಾನಿತ್ತಂದನು ತನು ನಾದೀಂ ದೀಂ ತನ ನಾದೀಂ ದೀಂ ತನ ಮೊದಲ ಪ್ರೇಮದ ಮಧುರ ಕನ್ನಡ ಧನ್ಯ ಲಿಂಗನ ಕಾಕಿಟ ತರಿಕಿಟ ಕತೆಗೆ ನಾಯಕಿ. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವ ಸಂಧ್ಯಾ ಮೋನದ ಮೊದಲು ಸಂಘದ WH ದ ಮರಲು ದಂಡ ಪಿಂಡಲು ಏಷ ಈ ರೀತಿ ಉಣ್ಣತ್ತೆ
ಸಂಜೆಗೂ ಮೋನದ ಮರಳು ಸಂಗುಗೂ ಡಾಲರ್ದ ಮರಳು ದಂಡ. ಓ ಕಾಲ್ ಬರ್ತಿತ್ತು ನಂದೇ. ಓಕೆ ಓಕೆ ಆಯ್ತಾ, ಕಾಲ್ ಬಂದಾಗ ಒಂಜಿ ಪದ್ಯ ಕ್ರಿಯೇಟ್ ಮಾಡಿ ಬರ್ತೀನಿ ಅದೇ. ಇತ್ತೆ ಶಾಲುಲ್ಲ ಸಂಜೆಲ ತೂಂಡೊಂಡತ್ತೆ ಇರೇನು ರಡ್ಡು ಜಲ ಇದು ಬಸ್ ಸ್ಟ್ಯಾಂಡ್ ಇಲ್ಲರ ಇರ್ ಮಾರ್ಗದ ನಡುಟು ಕಂತುಂತವೆ ಇರೇನು ರಡ್ಡು ಜಲ. ಯಾನ್ ಪನ್ಪೆ ಬೊರ್ಚಿ ಬೊರ್ಚಿ ಯಾನೊಂದು ಪನ್ಪೆ ಪಾಪ ಬೊರ್ಚಿ ಬೇಡ ಬೇಡ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ಗೊತ್ತುಂಟು ಸಿಂಪಲ್, ಈಗ ಈಗ ಅವರಿಲ್ಲ ಇಬ್ಬರು ಕೂಡ. ಕೂಗ ಕೋಳಿಗೆ ಖಾರ ಮಸಾಲೆ ಅಗರ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ. ರಡ್ಡುಲ ಜೈಕ್ ಧೈರ್ಯ ಬರೀ ನಾವೇ ಗೊತ್ತಾಂಡು ಇಂಕ ರಡ್ಡುಲ ಇಜ್ಜಿ ಧೈರ್ಯ ಬರೀ ನೀನು ಗೊತ್ತಾಂಡು. ಇದು ನೀನು ಬಸ್ ಸ್ಟ್ಯಾಂಡ್ ಇತ್ತು ನಾನು ನಡು ಮಾರ್ಗಡಿತದ್ದು ಬರೀತ್ತೆ. ರಡ್ಡು ಜಲ್ಲ ಯಾನೇನು ರಡ್ಡು ಜಲ್ಲ ಹೋಯ್ತೊಂದು ಬರ್ಬಿಲ್ಲ ಸೀನೇನು ಚೊಪ್ಪು ಅದೇ. MH ಕಿಂಗ್ ಅವ್ರು ಒಂದು ಆರ್ಟ್ ಕಾಣುತ್ತಿಲ್ಲ ಅಂತ ಅನಿಸ್ತದೆ, ಸಾರಿ. ಹೌದಾ, ಆರ್ಟ್ ಇಲ್ಲ, ಕಾಣುದಿಲ್ಲ. ಕೊಟ್ರಾ? ನನಗೆ ಕಾಣದೇ ಇಲ್ಲ ಆರ್ಟ್, ಬರುವುದೇ ಇಲ್ಲ ಆರ್ಟ್. ಅದಕ್ಕೆ ಬರ್ಲಿಕ್ಕೆ ಮನಸ್ಸಿಲ್ಲ ಕಾಣಬೇಕು MH ಅವರೇ. ಎರೆಗೂ ಮುಕ್ಕುನನೇ ಪದ್ಯ ಗೊತ್ತುಪ್ಪು. ಹೌದು ಸಿಂಪಲ್, ಯಾಕೆಂದ್ರೆ ಈಗ ತರಕಾರಿ ಎಲ್ಲ ಸಿಂಪಲ್. ಅದಕ್ಕೆ ಕೂಗ ಕೋಳಿಗೆ ಖಾರ ಮಸಾಲೆ ಅದು ಎನ್ನುದೀಗ. ನಾನು ಇವತ್ತು ಕೆಲಸಕ್ಕೆ ಹೋಗಿ ಬರುವೆ. ಓಕೆ ಸಂಜೆ, ಓಕೆ ಓಕೆ MH ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದ್ರಲ್ಲ, ಒಂದು ಆರ್ಡರ್ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಕೆಲಸಕ್ಕೆ ಹೋಗಿ ಬನ್ನಿ. ಓಕೆ ಓಕೆ ಅಜ್ಜಿ. ಏನಜ್ಜಿ ಏನಜ್ಜಿ ಅಜ್ಜಿ ಬೋರ್ ಮಂಡೆ. ಅಜ್ಜಿಗೆ ಏನಜ್ಜಿ. ಈರು ಅಂದ ಅಜ್ಜಿ ಮಲ್ಲೆಜ್ಜಿ. ನಾನು ಅಜ್ಜಿ ಹ್ಯಾಪಿನತ್ತೆ ಸಿಂಪಲ್. ನಾನು ಅದು ಕೂಡ ಜವಂದಿ ಆಯರಂಡ ಇಜ್ಜಿ. ಅಯ್ಯೋ ದೇವ ಬಂದಿದೆ. ಹೌದೌದು, ಅಯ್ಯೋ ದೇವ. ಇಕ್ಕಲ್ ಸೀರೆ ಉಟ್ಕೊಂಡು ಮೊನ್ಕಾಲ್ ತನಕ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಓ ಮಲ್ಲಿಗೆ, ಆಹಾ ಮೈಸೂರು ಮಲ್ಲಿಗೆ, ಅಯ್ಯೈಸ ಐಸ ಅಯ್ಯೈಸ. ಅಯ್ಯೋ ದೇವ ಬಂದು ಅಡೆಗೆ ಮೆಸೇಜ್ ಸ್ಟಾಪ್ ಆತನು ಬೇತೆ ಮೆಸೇಜ್ ಉಂಡ ಎಂಕ್ ಶೋ ಆಪುಜಿ. तुम दिल की धड़कन में रहते हो बाहों में आ जाऊं, सपनों में खो जाऊं, तुम दिल की धड़कन में रहते हो. ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು, ಬದುಕೋದ್ ಕಲಿಯೋ ವಿಲಾಸೆ, ನಗಿಸಿ ನಗುವುದೇ ಖುಷಿ, ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು. ದಾಯ ಗಿಂಚಿನ ತಂಗಡಿ ಕೊಡ್ತದೇವ್ರೆ ಇರೆಗೆ ಕಿರಿಕಿರಿ ಆಪುಣ ಅಂದಲು ಭೂಲೋಕಗ ಬುಡ್ದು ಪೂಜೆ
పుచ్చేదాకి నేను మార్కెట్‌కి ఊరిలెక్క ఉడతా ఎన్న వైట్‌గా ఉడదార పుచ్చేలెక్క మియవ్ మియవ్ అంದು కాదు ఈత వల్ల అయ్యో! గొబ్బే పాడు మీరు. ఏరి గొబ్బೆ ಪಾಡು ಏರು ಸಿಂಪಲ್ ಏರು ಗొబ్బೆ ಪಾಡ್ನು ಏರು ಗొబ్బೆ ಪಾಡ್ನು ಹುಚ್ಚ ಮುಲ್ತಿಲ ಕಾಂಡ ದಾಯ ಗొబ్బೆ ಪಾಡು ನಕುಲು ಪುಚ್ಚೆದೊಂಜಿ ಸೌಂಡ್ ಕೇಂದ್ರ ಆಪು ಜನರ ಮನಿಗೆ తెలిపురించిని సింబుల్ బాయ్ ಏತು ಮಲ್ಲ ಮೆಸೇಜ್ ಅವೇ ನೀನು ದಾನೆ ಮೆಸೇಜ್ ಬರ್ಪುಜಿ ತೂಪಿನ ಒಂದಂಜೋ ಟೈಪಿಂಗೇ ಮಲ್ತೊಂದುಂಡು ಆತ ಮಲ್ಲ ಮೆಸೇಜ್ ಒಪ್ಪ ದೇವ ದೇವೇರಿಗ್ಲ ಓದರೆ ಸಾಕಾವವು ಸಂಧ್ಯಾ ಶರತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸಂಧ್ಯಾ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಂಧ್ಯಾ ಅವರೇ ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಬೂರಿಯ ಪನೊಂದುಲ್ಲೇರು ಸಿಂಪಲ್ ಬಾಯ್ ಸಂಧ್ಯಾ ಸಿಂಪಲ್ ಬಾಯ್ ಅಡ್ಡ ಬೂರಿಯರಿಗೆ ಲಕ್ಲೆ ಪಲ್ಲೆ ಸಂಧ್ಯಾ ಬಾಯ್ ಪಂದು ಪೋದಾಂಡು ಚಾಂಡೆಕೇನೊಂದುಲ್ಲೇರು ಸಂಧ್ಯಾ ಚಾಂಡಗೆ ಕಾಲ್ ಬತ್ತುಂಡು ಓಕೆ ಕಾಲ್ ಪಾತೆರಡು చా ఆండికే సంధ్య సిస్న చా ఆండి పనందులేదు పనందులేదు సింపుల్ బై కాల్ బతన్ పోయేరా అందు
ದಾದ ತಿಂಡಿ ತಿನಿ ಯಾರು ಪಂತ ಚರಿಯೇ ಸಿಂಪಲ್ ಬಾಯ್ ಪಾತಿರೊಂದುಲ್ಲೆ ನಾನೇ ಹೆಚ್ಚು ಪಾತಿರ ಜೋರ್ ಪಾತಿರ ಬನ್ಪಲ್ ಮೆಲ್ಲ ಪಾತಿರ್ಲಿ ಬನ್ಪಲ್ ನನಗೆ ಕೇನುಜಾ ಸಿಂಪಲ್ ಬಾಯ್ ಮನಸ್ಸುಗಳ ಮನ ಮಂದಿರದಲ್ಲಿ ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ मेहंदी लगा के रखना डोली सजा के रखना मेहंदी लगा के रखना डोली सजा के रखना देने तुझे अधूरी आएंगे तेरे सजना मेहंदी लगा के रखना Chandrika Logs. Hi Chandrika sis, welcome to my live. Coffee and supporting Nulir Chandrika sis. Thank you so much. ಕಟೀಲಿ ಪೋದಿತ್ತಾರ ಸಿಸ್ ಮುರಾಣಿ ತುಯ್ಯನ್ ವಿಡಿಯೋ ಇರ್ನ ಶೋಕ್ ಆತನ್ ಸಾರಿ ಮಾತ್ರ ಶೋಕ್ ತೋಜುನಿರೆ ಸಪೋರ್ಟಿಂಗ್ ನುಲ್ಲೇರು ಥ್ಯಾಂಕ್ ಯು ಚಂದ್ರಿಕಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಗುಡ್ ಮಾರ್ನಿಂಗ್ ಚಂದ್ರಿಕಾ ಸಿಸ್ ಚಾಂಡೆ ದಾದೆ ತಿನ್ನರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಚಂದ್ರಿಕಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಸಿಸ್ ದಾದ ಮಲ್ತಾಡ್ತೀನಿ ಚಂದ್ರಿಕಾ ಸಿಸ್ ಮ್ಯೂಟೆಡ್ ಉಲ್ಲಾರೆ
ಥ್ಯಾಂಕ್ ಯು. ವಿಜಯ್ ಸಿಂಹ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿಜಯ್ ಸಿಂಹ ಅವರು, ವೆಲ್ಕಮ್ ಟು ಮೈ ಲೈವ್. ಸಿಂಧು ಉದಯ್ ಕುಮಾರ್ ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಿಂಧು ಅವರೇ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು. ಸಿಂಧು ಅವರೇ ಕಾಫಿ ಆಯ್ತಾ ನಿಮ್ಮದು? ವಿಜಯ್ ಸಿಂಹ ಅವರೇ ಕಾಫಿ ಆಯ್ತಾ? ಏನು ಸ್ಪೆಷಲ್ ಇವತ್ತು? ಚಂದ್ರಿಕಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸಿಂಹ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಸಿಸ್, ಥ್ಯಾಂಕ್ ಯು. ಹಾಂ, ಟಿಫಿನ್ ಮಾಡ್ತಾ ಇದ್ದೇನೆ. ಹೌದಾ, ಏನು ಸ್ಪೆಷಲ್ ಇವತ್ತು ವಿಜಯ್ ಅವರೇ? ಚಂದ್ರಿಕಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೊ ರೈಸ್ ಅಂತ ಹೇಳ್ತಿದ್ದಾರೆ. ಹೌದಾ ವಿಜಯ್ ಅವರೇ? ತಿನ್ನಿ ತಿನ್ನಿ. ನಮ್ಮೂರ ಮಂದಾರ ಹೂವೆ, ನಮ್ಮೂರ ಮಂದಾರ ಹೂವೆ, ನಿನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸಪೋರ್ಟಿಂಗ್ ಅಲ್ಲಿದ್ದಾರೆ ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವಿಜಯ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಅಲ್ಲಿದ್ದಾರೆ ಚಂದ್ರಿಕಾ ಸಿಸ್, ಥ್ಯಾಂಕ್ ಯು. ವಿಡಿಯೋ ನೋಡಿ, ಲೈಕ್ ಬೆಲ್ ಬಟನ್ ಒತ್ತಿ, ವಿಡಿಯೋ ಕಮೆಂಟ್. ಹೌದೌದು ಹೇಳ್ತಾ ಇದ್ದಾರೆ ಚಂದ್ರಿಕಾ ಸಿಸ್. ಯಾರೆಲ್ಲ ಕನೆಕ್ಟ್ ಆಗದವರು ಚಂದ್ರಿಕಾ ಸಿಸ್ ಕನೆಕ್ಟ್ ಆಗಿ, ಮತ್ತೆ ಅವರು ವಿಡಿಯೋ ನೋಡಿ. ಮನುಷ್ಯನಿಗೆ ನಂಬಿಕೆ ಇಲ್ಲದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ನಂಬಿಕೆ ಅನ್ನೋದು ದುಡ್ಡು ಕೊಟ್ಟು ತಗೊಳ್ಳೋದು ಅಲ್ಲ, ತಾನಾಗಿಯೇ ಹುಟ್ಕೊಳ್ಬೇಕು ಅಲ್ವಾ? ಹೌದೌದು, ನಂಬಿಕೆ ಮುಖ್ಯ. ಯಾವುದ್ರಲ್ಲಿ ಕೂಡ ನಂಬಿಕೆ ಆಗುದಿಲ್ಲ. ಸಪೋರ್ಟ್ ಅಂತ ಹೇಳಿದ್ರು ಚಂದ್ರಿಕಾ ಸಿಸ್, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓನ್ಲಿ ಸಪೋರ್ಟ್. ಓಕೆ. ವಿಲಾಸ್ ಒಂದು ಸಂಬಂಧದಲ್ಲಿ ಒಂದು ಮದುವೆ ಉಂಟು ಸಿಸ್, ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ. ಅಲ್ಲಿಗೆ ಹೋಗ್ಲಿಕ್ಕೆ 21ಗೆ ಮದುವೆ, ನಾಳೆ ಮೆಹಂದಿ, ಹಾಗೆ ತುಂಬ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ನಮ್ಮದು ಕ್ಯಾಟ್ರಿಂಗ್ದು ಕೆಲಸ ಉಂಟಲ್ಲ ಮನೆಯಲ್ಲಿ, ಹಾಗೆ ಸ್ವಲ್ಪ ಬ್ಯುಸಿ. ಈಗ ಸ್ವಲ್ಪ ಬ್ಯುಸಿ ಇದ್ದರೆ ಬರಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತದೆ. ಬರ್ತೇನೆ, ಟೈಮ್ ಇರುವಾಗ ಖಂಡಿತ ಬರ್ತೇನೆ ವಿಲಾಸಿನಿ ಸಿಸ್. ವೆಲ್ಕಮ್ ಟು ಮೈ ಲೈವ್. ಹೌದು, ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಸಿಸ್, ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ. ಮತ್ತು ನಮ್ಮದು ಊರಿದ್ದು ಬ್ರಹ್ಮ ಕಲಶ ಇವತ್ತಿನಿಂದ ಸ್ಟಾರ್ಟ್. ಇವತ್ತಿಂದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಎಲ್ಲ ಉಂಟು. ಇವತ್ತಿನಿಂದ ಸ್ಟಾರ್ಟ್. ಇನ್ನು ಸ್ವಲ್ಪ ಬ್ಯುಸಿ. ಇನ್ನು ಸಾಯಂಕಾಲ ಲೈವ್ಗೆ ಹೋಗ್ಲಿಕ್ಕೆ ಕೂಡ ಭಾರಿ ಕಷ್ಟ ಇನ್ನು, ಹಾಗೆ. ಬರ್ತೇನೆ ಸಿಸ್, ಖಂಡಿತ ಬರ್ತೇನೆ. ಆದರೆ ನೀನು ಸ್ವಲ್ಪ ದಿನ ಸ್ವಲ್ಪ ಇದಾಗ್ತದೆ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಹೊರಗಡೆ ಕೇಳುವುದಿಲ್ಲ ಅಲ್ಲ, ಬೇರೆ ಸೌಂಡಲ್ಲಿ ನಾವು ಮಾತಾಡಿದ್ದು ಕೇಳಬೇಕು, ಹಾಗೆ ಕಷ್ಟ ಆಗ್ತದೆ ಸ್ವಲ್ಪ. ಲೈಕ್ ಕಮೆಂಟ್. ಓಕೆ, ಚಂದ್ರಿಕಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹರೇ ರಾಮ ಹರೇ ರಾಮ ಹರೇ ರಾಮ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್.
ನಮ್ಮೂರ ಮಂದಾರ ಹೂವೆ ಮನುಷ್ಯನ ಹೌದೌದು ನಂಬಿಕೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. Chandrika sis, thank you so much. Thank you. Thank you. Thank you. Thank you. Thank you. Thank you. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಅಂತ ಹೇಳ್ತಾ ಇದ್ದಾರೆ ಚಂದು ಸಿಸ್. ಮಾಯವಾದನು ಅವನು ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಎಂತ ಲೋಕವಯ್ಯ, ಎಂತ ಮಾಯವಯ್ಯ. ಹೌದೌದು. ಹಾಯ್ ಟೀಚರ್, ಪಿಂಕಿ ಬಂದಿದ್ಲಾ? ಇಲ್ಲವಾ ಕಿಚ್ಚ, ಪಿಂಕಿ ಬರ್ಲಿಲ್ಲವಾ? ಅವಳು ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಲ್ಲ, ಯಾಕೆ ಬರುದು ಇನ್ನು? ನಿಮ್ಮದು ಕಿರಿಕಿರಿಯಿಂದ ಅವಳಿಗೆ ಸಾಕಾಗಿ ಹೋಗಿದೆ, ನಿನ್ನದು ಮತ್ತೆ ಸಿಂಪಲ್ನದು ಕಿರಿಕಿರಿಯಿಂದ. ಅದಕ್ಕೆ ಅವಳಿಗೆ ಅಲ್ಲೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಅವಳು ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್, ವೆಲ್ಕಮ್ ಟು ಮೈ ಲೈವ್ ಕಿಚ್ಚ. ಕಾಫಿ ಆಯ್ತಾ ನಿಂದು? ನೀನು ಕಾಫಿ ಕುಡಿಯುವುದಿಲ್ಲಲ್ಲ, ಊಟ ಆಯ್ತಾ? ಚಂದ್ರಿಕಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಡನ್ ಅಂತ ಓಕೆ ಅಂತ ಹೇಳಿದರೆ. ನಮ್ಮೂರ ಮಂದಾರ ಹೂವೆ ನೊಳುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮೀನುಗು. ಆಯ್ತು ಟೀಚರ್ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಅವರು ಬಂದು ಚಂದೂಜಿ ಅಂತ ಹೇಳ್ತಾ ಇದ್ದಾರೆ. ಚಂದು ಸಿಸ್ಗೆ ಕಿಚ್ಚ ಬಾಯ್ ಅಂತ ಹೋಗುದೆ ಕಿಚ್ಚ. ಓಕೆ ಬ್ಯುಸಿ ಇದೆಯಾ? ಓಕೆ ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ವಾಸ್ತವ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಚಂದ್ರಿಕಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಚಂದ್ರಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಂದ್ರಿಕಾ ಸಿಸ್ ಸಪೋರ್ಟಿಂಗ್, ಥ್ಯಾಂಕ್ ಯು. ವಾಸ್ತವ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ವಾಸ್ತವ ಅವರೇ. ಕಾಫಿ ಆಯ್ತಾ? ತಿಂಡಿ ಆಯ್ತಾ? ರಾಮ ಮನುಷ್ಯನಿಗೆ ನಂಬಿಕೆ, ನಿಜವಾಗ್ಲು ಮನುಷ್ಯನಿಗೆ ನಂಬಿಕೆ ತುಂಬಾ ಮುಖ್ಯ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದು ಸಿಸ್, ಥ್ಯಾಂಕ್ ಯು. ಆಯ್ತು. ಇಡ್ಲಿ ಸಾಂಬಾರ್ ಅಂತ ಹೇಳ್ತೇವೆ. ಹೌದಾ, ಇಡ್ಲಿ ಸಾಂಬಾರ? ಓಕೆ. ಅನುರಾಗ್ ಅಫಿಷಿಯಲ್ ಅವ್ರು ಬಂದ್ರು. ಅಕ್ಕ ಹಾಯ್ ಅಂತದೆ. ಹಾಯ್ ಅನುರಾಗ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ದು? ಥ್ಯಾಂಕ್ ಯು ಚಂದು ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟೆ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದು ಸಿಸ್, ಥ್ಯಾಂಕ್ ಯು ಸೋ ಮಚ್. ಅನುರಾಗ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚಂದು ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅನುರಾಗ್ ಅವರು. ಅಮನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಆಯ್ತು ಅಂತ. ಥ್ಯಾಂಕ್ ಯು ಚಂದು ಸಿಸ್, ಥ್ಯಾಂಕ್ ಯು ಸೋ ಮಚ್. ಏನು ಟಿಫಿನ್ ತಿಂದ್ರಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ನನಗೆ ಉಪ್ಪಿಟ್ಟು ಇವತ್ತು. ಉಪ್ಪಿಟ್ಟು. ಅಮ್ಮಂಜಿ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ವಾಸ್ತವ ಅವರು.
ಹೌದಾ, ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ದಾಯ್ತಾ? ಎಂತ ತಿಂಡಿ ಅನುರಾಗ್ ಅವರೇ? ವಾಸ್ತವ್ ಅವರಿಗೆ ಇಡ್ಲಿ ಅಂತೆ. ಅನುರಾಗ್ ಅವರೇ ಎಂತ ತಿಂಡಿ ತಿಂದ್ರಿ? ಸಪೋರ್ಟಿಂಗ್ ಅಲ್ಲಿದ್ದಾರೆ ಅನುರಾಗ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. పేరు బెచ్చాలి పొడా ಚೌಲಿಜ್ಜ ಚೌಲಿ ಅಜ್ಜ ಚಪಾತಿ ಅಕ್ಕ ಅಂತ ಹೇಳ್ತಾರೆ. ಹೌದಾ, ಚಪಾತಿಯಾ? ಓಕೆ ಓಕೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಅನುರಾಗ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್. ಬಿಸಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಅನುರಾಗ್ ಅಫಿಷಿಯಲ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅನುರಾಗ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಸ್ತವ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅನುರಾಗ್ ಅವರೇ ಥ್ಯಾಂಕ್ ಯು ಸೋ ಮಚ್. ನೈಸ್ 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 ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ഇരുളಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾಮಣೆಯನು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾನಿ ಬರುವೆ. ಅನುರಾಗ್ ಅವರು ಓಕೆ ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಬಿಸಿ. ಓಕೆ ಓಕೆ ಅನುರಾಗ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಬಾಯ್. ಸ್ಯಾಮೋಲ್ ಅವರು ಬಂದರು. ಹಾಯ್ ಅಕ್ಕ ಅಮ್ಮ ಅಂತ ಹೇಳ್ತಿದ್ದಾರೆ. ಸ್ಯಾಮೋಲ್ ಅವರೇ ವೆಲ್ಕಮ್ ಟು ಮೈ ಲೈವ್. ಸ್ಯಾಮೋಲ್ ಕಾಫಿ ಆಯ್ತಾ? ಇವತ್ತು ರಜೆಯೇ ಸ್ಯಾಮೋಲ್? ಹ್ಯಾಪಿ ಗುಡ್ ಫ್ರೈಡೇ ಅಮ್ಮ. ಥ್ಯಾಂಕ್ ಯು. ನಿಮಗೆ ಗುಡ್ ಫ್ರೈಡೇ ಇದುಂಟಾ? ಗುಡ್ ಫ್ರೈಡೇ ಆಚರಿಸ್ತೀರಾ ನೀವು ಸ್ಯಾಮೋಲ್? ಸ್ಯಾಮೋಲ್ ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂದ್ರಿ? ಫ್ರೈಡೇ. ನನಗೆ ಗುಡ್ ಫ್ರೈಡೇ. ಭಜನೆ ಉಂಡೋಲು. ಸ್ಯಾಮಲ್ ಇದ್ದೀರಾ? ನಾನು ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಇದು ಸ್ಪೀಡ್ ಮೆಸೇಜ್ ಆಗ್ತೀರಾ? ಇವತ್ತು ನಾನು ಚರ್ಚಿಗೆ ಹೋಗ್ಬೇಕಮ್ಮ. 10 ಗಂಟೆಗೆ ಪ್ರಾರ್ಥನೆ ಪ್ರಾರಂಭ ಆಗಿದೆ. ಹೌದಾ, ಓಕೆ ಓಕೆ. ಸ್ಯಾಮಲ್ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೆಲಸ ಉಂಟು. ಸ್ಪೀಡ್ ಮೆಸೇಜ್ ಆಗ್ತೀರಾ? ಕಮೆಂಟ್ ಆಗ್ತೀರಾ? ಓಕೆ ಓಕೆ. ಥ್ಯಾಂಕ್ ಯು. ನಿಮಗೆ ಹ್ಯಾಪಿ ಗುಡ್ ಫ್ರೈಡೇ ಸ್ಯಾಮಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಸ್ಯಾಮಲ್. ಎಲ್ಲರಿಗೂ ಲೈವ್ಗೆ ಬಂದ ಎಲ್ಲರಿಗೂ ಧನ್ಯವಾದಗಳು. ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಸಾಧ್ಯ ಆದರೆ ಸಂಜೆಯ ಲೈವ್ 10 ಗಂಟೆಗೆ ನೋಡುವ. ಟೈಮ್ ಇದ್ದರೆ ಮಾಡ್ತೇನೆ ಲೈವ್. ಓಕೆ ಬಾಯ್ ಅಮ್ಮ. ಸೇಮ್ ಟು ಯು. ಥ್ಯಾಂಕ್ ಯು ಸ್ಯಾಮಲ್. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಸ್ಯಾಮಲ್. ಬಾಯ್. ಗುಡ್ ಫ್ರೈಡೇ ಒನ್ಸ್ ಅಗೇನ್. ವಿಶ್ ಮಾಡ್ತಾ ಇದ್ದೇನೆ ಗುಡ್ ಫ್ರೈಡೇದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ ಬಾಯ್.